ಅನ್ನುವಂಥದ್ದು ವಿದ್ಯಾರ್ಥಿಗಳ ದೈಹಿಕ ಮಾನಸಿಕ ಕ್ರಿಯಾಶೀಲತೆಯ ಜೊತೆಗೆ ಸಾಧನೆಯ ಹಾದಿಯಲ್ಲಿ ಕೊಂಡೊಯ್ಯುವುದಕ್ಕೆ ಕೂಡ ಪ್ರಮುಖವಾಗಿರುವಂತಹ ಸಾಧನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಮಕುಂಜ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಕ್ರೀಡೆಗೆ ಕೂಡ ವಿಶೇಷವಾದಂಥ ಒತ್ತನ್ನು ನೀಡಲಾಗ್ತಾ ಇರುವಂಥದ್ದು. ಹಾಗಾಗಿ ರಾಮಕುಂಜ ವಿದ್ಯಾಸಂಸ್ಥೆಯ ಅದೆಷ್ಟೋ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ್ದಾರೆ. ಇವತ್ತು ಜಿದ್ದಾಜಿದ್ದಿನ ಕಬಡ್ಡಿಯ ಹಣಾಹಣಿಯನ್ನು ನೀವು ನೋಡಿದರೆ ಇದರ ಬಗ್ಗೆ ಮಾತನಾಡಬೇಕು. ರಾಮಕುಂಜ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಬಲಿಷ್ಠ ತಂಡವೇ ಇದೆ ಕಬಡ್ಡಿಯಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳನ್ನು ಯಾವ ರೀತಿಯಾಗಿ ಸಜ್ಜುಗೊಳಿಸಿದ್ದಾರೆ, ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಸಜ್ಜಾಗಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಆರಾಮ ಇದ್ದೀರಾ? ಓಕೆ. ವಿದ್ಯಾರ್ಥಿಗಳು ಕಬಡ್ಡಿ ಅಂತ ಹೇಳಿದಾಗ ತುಂಬಾ ಹುಮ್ಮಸ್ಸಿನಿಂದ ಇದ್ದಾರೆ ಅಂತ ನಮಗೆ ಇಲ್ಲಿ ಕಾಣ್ತಾ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳ ಹುಮ್ಮಸ್ಸಿನ ಜೊತೆಗೆ ನಿಮ್ಮ ಪ್ರಯತ್ನ ಕೂಡ ಪ್ರತಿಯೊಂದು ಹಂತದಲ್ಲೂ ಬೇಕಾಗುತ್ತೆ. ಹಾಗಾಗಿ ವಿದ್ಯಾಸಂಸ್ಥೆಯಲ್ಲಿ ಕಬಡ್ಡಿಗೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ? ಮೇಡಮ್, ನಿರಂತರವಾಗಿ ಕಬಡ್ಡಿಯಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಇತ್ತೀಚೆಗೆ ಒಂದು 4 ವರ್ಷಗಳಿಂದ ನಾವು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ತೇವೆ. ಅದೇ ರೀತಿ ಈ ವರ್ಷದ ಮಟ್ಟಿಗೆ ನಾವು ವಿಭಾಗ ಮಟ್ಟದಲ್ಲಿ ಭಾಗವಹಿಸಿ ಆಯೋಜನೆ ಮಾಡಿದ್ದೇವೆ ನಮ್ಮ ಸಂಸ್ಥೆಯಲ್ಲಿ. ಅದಕ್ಕೋಸ್ಕರ ನಮ್ಮದು ಭರ್ಜರಿಯಾಗಿ ತಯಾರಿಯೂ ನಡೀತಾ ಇದೆ. ನಮ್ಮ ಕನಸೇನಿದ್ರು ಈ ವರ್ಷವೂ ರಾಷ್ಟ್ರ ಮಟ್ಟಕ್ಕೆ ತಲುಪಬೇಕು ಅಂತ ಹೇಳಿ. ಹಾಗೆ ಬೆಳಗ್ಗೆ ನಾವು 7 ಗಂಟೆಯಿಂದ 9 ಗಂಟೆ ತನಕ, ಹಾಗೆಯೇ ಮಧ್ಯಾಹ್ನ ಮೇಲೆ 3 ಗಂಟೆಯಿಂದ 6:30 ಗಂಟೆ ತನಕ ಸಾಧಾರಣ ಒಂದು 5-5:30 ಗಂಟೆಗಳ ಕಾಲ ನಿರಂತರವಾಗಿ ಅಭ್ಯಾಸದಲ್ಲಿ ತೊಡಗಿಕೊಂಡಿರುತ್ತೇವೆ. ನಮ್ಮ ಟೀಮು ಈ ವರ್ಷ ಚೆನ್ನಾಗಿದೆ. ನಮ್ಮ ಕನಸು ಹೇಗೆ ನಾವು ಹೊತ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಮಕ್ಕಳ ಸಪೋರ್ಟ್ ಇದೆ, ಹಾಗೆ ಪೋಷಕರದ್ದು, ಹಾಗೆ ಟೀಚರ್ಸ್ ಇದು ಎಲ್ಲರ ಸಪೋರ್ಟು ನಮಗೆ ಸಿಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಬೆಳಗ್ಗೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶ ಆದ ಕಾರಣ ನಮಗೆ ವೆಹಿಕಲ್ಗಳ ಸಮಸ್ಯೆ ಇದೆ. ಹಾಗೆ ಪೋಷಕರೇ ತಂದು ಮಕ್ಕಳನ್ನು ಇಲ್ಲಿ ಬಿಡ್ತಾರೆ. ಬಿಟ್ಟು ಸಂಜೆ ಆಗುವಾಗ ಸಹ ಹಾಗೆ 6:30 ಗಂಟೆ ತನಕ ಆಗುವಾಗ ಬಸ್ ಸಿಗುವುದಿಲ್ಲ ಅವರಿಗೆ, ಆಗ ಪೋಷಕರೇ ಬಂದು ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ನಮಗೆ ಚೆನ್ನಾಗಿ ಪ್ರೋತ್ಸಾಹನೂ ಸಿಕ್ಕಿದ ಕಾರಣ ನಾವು ಈ ಹಂತಕ್ಕೆ ಬೆಳೀಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗ್ತಾ ಇದೆ ಮ್ಯಾಮ್. ಈ ವಿದ್ಯಾಸಂಸ್ಥೆಯಲ್ಲಿ ಮೈಸೂರು ವಿಭಾಗ ಮಟ್ಟದ ಕ್ರೀಡಾಕೂಟ ಕೂಡ ನಡೀಲಿಕ್ಕೆ ಇರುವಂಥದ್ದು ಕಬಡ್ಡಿ ಪಂದ್ಯಾಟ, ಅದ್ರ ಬಗ್ಗೆ ಹೇಳೋದಾದ್ರೆ? ತುಂಬ ಖುಷಿ ಆಗ್ತಾ ಇದೆ. ಯಾಕೆಂತೇಳಿದರೆ ಈ ಸದ್ಯಕ್ಕೆ ರಾಮಕುಂಜದಲ್ಲಿ ಈ ಒಂದು ಇತ್ತೀಚಿನ ವರ್ಷಗಳಲ್ಲಿ ನಾವು ತಾಲೂಕು ಜಿಲ್ಲೆ ಅಲ್ಲಿ ತನಕ ಮಾತ್ರ ಬಂದಿದ್ದೇವೆ. ಈ ವರ್ಷದಲ್ಲಿ ನಾವು ವಿಭಾಗ ಮಟ್ಟವನ್ನು ತಗೊಂಡಿದ್ದೇವೆ. ಅದು ನಮಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೇನೆ ನಾನು. ಯಾಕೆಂತ ಹೇಳಿದ್ರೆ ನಮ್ಮ ಕನಸು ಸಹ ಅದೇ ಆಗಿತ್ತು. ಈ ಸಲ ನಾವು ಒಂದು ಸ್ಟೆಪ್ ಮೇಲೆ ಡಿವಿಷನ್ ತಗೊಳ್ಬೇಕು, ನೆಕ್ಸ್ಟ್ ಇನ್ನು ಮುಂದೆ ಹೋದಾಗ ಮತ್ತೆ ಸ್ಟೇಟ್ ನ್ಯಾಷನಲ್ ಹೋಗ್ಬೋದು ಅಂತ ಹೇಳುವ ಕನಸು. ಅದೇ ರೀತಿ ಈ ಸಲ ನಮಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೇನೆ. ಅದಕ್ಕೆ ಭರ್ಜರಿಯಾಗಿ ತಯಾರಿಯೂ ಮಾಡ್ತಾ ಇದ್ದೇವೆ. ಅದೇ ರೀತಿ ಮಕ್ಕಳು ಖುಷಿಯನ್ನು ಅನುಭವಿಸ್ತಾ ಇದ್ದಾರೆ. ಕ್ರೀಡಾಪಟುಗಳ ಪ್ರತಿಯೊಂದು ಹಂತದಲ್ಲಿ ಕೂಡ ಸಹಕಾರವನ್ನು ನೀಡ್ತಾ ಬರ್ತಾ ಇರುವಂಥದ್ದು. ಅವರನ್ನು ನೀವು ನ್ಯಾಷನಲ್ ಲೆವೆಲಲ್ಲಿ ನೋಡಬೇಕು ಅನ್ನುವಂಥ ಕನಸಿದೆ. ಅದು ಆದಷ್ಟು ಬೇಗ ಈಡೇರಲಿ ಅಂತ ನಮ್ಮ ಕಡೆಯಿಂದ ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ರಾಮಕುಂಜ ವಿದ್ಯಾಸಂಸ್ಥೆಯ ಕ್ರೀಡಾಪಟುಗಳ ಹುಮ್ಮಸ್ಸನ್ನ ನೀವು ನೋಡಿದ್ರಲ್ಲ. ಈಗ ವಿದ್ಯಾರ್ಥಿಗಳ ಜೊತೆನೇ ಮಾತಾಡಬೇಕು, ಯಾವ ರೀತಿಯಾಗಿ ಕ್ರೀಡೆಗೆ ಸಜ್ಜಾಗಿದ್ದಾರೆ ಅನ್ನೋವಂಥದ್ದು. ನಮಸ್ತೆ, ನಿಮ್ಮ ಹೆಸರು? ಸಿಂಚನ. ಓಕೆ, ಮೇಡಮ್ ಜೊತೆ ಮಾತನಾಡಿದ್ವಿ. ಮೇಡಮ್ನ ಉತ್ಸಾಹ ಹುಮ್ಮಸ್ಸು ಜೋರಾಗೇ ಇದೆ. ಅದಕ್ಕಿಂತ ಜೋರಾಗಿ ವಿದ್ಯಾರ್ಥಿಗಳ ಕ್ರೀಡಾಪಟುಗಳ ಹುಮ್ಮಸ್ಸು ಇರಬೇಕು ಅನ್ನೋವಂಥದ್ದು. ಹೆಂಗೆ ತಯಾರಾಗಿದ್ದೀರಾ, ಎಷ್ಟೊಂದು ಖುಷಿಯಲ್ಲಿದ್ದೀರಾ ಅಂತ? ನಮಗೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಮಾಧವ್ ಸರ್ ಆಗಿರ್ಬೋದು, ಪ್ರಫುಲ್ಲ ಮ್ಯಾಮ್, ಹಾಗೆ ಜಶ್ವಂತ್ ಸರ್, ಮಂಜುನಾಥ್ ಸರ್, ಇವರೆಲ್ಲ ನಮಗೆ ತರಬೇತಿ ನೀಡ್ತಾರೆ. ನಾವು ಚೆನ್ನಾಗಿ ರೆಡಿ ಆಗ್ತಿದ್ದೇವೆ. ನಮಗೆ ಇನ್ನು ಮುಂದೆ ನ್ಯಾಷನಲಲ್ಲಿ ಆಟ ಆಡಬೇಕೆನ್ನೋದು ನಮ್ಮೆಲ್ಲರ ಕನಸಾಗಿದೆ. ಇನ್ನೊಬ್ಬ ಕ್ರೀಡಾಪಟು ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ಸಮರ್ಥ. ಓಕೆ, ಹೇಗಿದೆ ತಯಾರಿ ನಿಮ್ಮ ಕಡೆಯಿಂದ? ಪ್ರಾಕ್ಟೀಸ್ ಎಲ್ಲ ಹೇಗೆ ನಡೀತಾ ಇದೆ ಅಂತ? ಈಗಾಗಲೇ ಮೇಡಮ್ ಹೇಳಿದಿರೋ ಹಾಗೆ ಬೆಳಗ್ಗೆ 7 ಗಂಟೆಯಿಂದ ಬೆಳಗ್ಗೆ ಮತ್ತು 9 ಗಂಟೆ ತನಕ, ಸಂಜೆ 3 ಗಂಟೆಯಿಂದ 5:30, 6 ಗಂಟೆ ತನಕ ಸರಿ 5:30 ತನಕ ಪ್ರಾಕ್ಟೀಸ್ ಮಾಡ್ತೇವೆ. ಮತ್ತು ಪ್ರಾಕ್ಟೀಸ್ ಮಾಡಿ ಅದರ ತಕ್ಕಾಗಿ ನ್ಯಾಷನಲ್ ನಾವೆಲ್ಲ ಆಡಬೇಕಂತ ನಮ್ಮ ಆಸೆ ತಕ್ಕಾಗಿ ಸಹ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತೇವೆ. ಒಳ್ಳೆಯದಿದೆ, ಟೀಮ್ ಸಹ ಒಳ್ಳೆಯದಿದೆ. ನಾವು ಈ ವರ್ಷ ನ್ಯಾಷನಲ್ ಎಲ್ಲ ಆಡ್ಬೋದು ಅಂತ ನಮ್ದು ಆಸೆ. ಓಕೆ, ನಿಮ್ಮ ಊರು? ನಮ್ಮ ಊರು ಬಾಗಲಕೋಟೆಯಿಂದ ಈ ಒಂದು ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಇಲ್ಲಿ ಕಬಡ್ಡಿಯಲ್ಲಿ ಉತ್ತಮ ರಾಜ್ಯ ಮಟ್ಟದಲ್ಲೆಲ್ಲ ಆಡ್ತಾರೆ ಅಂತ, ಹಾಗೆ ನಾವು ಇಲ್ಲಿಗೆ ಈ ತರಗತಿಯನ್ನು ಈ ರಾಮಕುಂಜ ಶಾಲೆಯನ್ನು ಆಯ್ಕೆ ಮಾಡಿ. ಕ್ರೀಡೆಯಲ್ಲಿ ಆಸಕ್ತಿ ಇದೆ, ಕಬಡ್ಡಿಯಲ್ಲಿ ಒಳ್ಳೆ ಟೀಮ್ ಇದೆ ಅನ್ನೋದಕ್ಕೋಸ್ಕರ ಇಲ್ಲಿಗೆ ಬಂದಿರುವಂಥದ್ದು. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ರಾಮಕುಂಜ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನ ನೀಡೋದ್ರ ಜೊತೆಗೇನೆ ಕ್ರೀಡೆಗೆ ಕೂಡ ವಿಶೇಷವಾಗಿರುವಂತಹ ಒತ್ತನ್ನ ನೀಡ್ತಾ ಇರುವಂತದ್ದು. ಹಾಗಾಗಿ ರಾಮಕುಂಜ ವಿದ್ಯಾಸಂಸ್ಥೆಯ ಅದೆಷ್ಟೋ ಕ್ರೀಡಾಪಟುಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೆಸರನ್ನ ಮಾಡಿದ್ದಾರೆ. ಇದೀಗ ರಾಮಕುಂಜ ವಿದ್ಯಾಸಂಸ್ಥೆಯಲ್ಲಿ ಇದೇ ತಿಂಗಳ 27, 28 ತಾರೀಕಿನಂದು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟ ನಡೆಯಲಿಕ್ಕಿರುವಂಥದ್ದು. ಹಾಗಾಗಿ ರಾಮಕುಂಜದ ಮೈದಾನ ಸಜ್ಜಾಗಿರುವಂಥದ್ದು. ಪ್ರತಿಯೊಬ್ಬ ಕ್ರೀಡಾಳುಗಳು ಕೂಡ ಸಜ್ಜಾಗಿದ್ದಾರೆ. ಅದರ ಜೊತೆಗೇನೆ ನಾವು ಕೂಡ ನ್ಯಾಷನಲ್ ಲೆವೆಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂಥ ಉದ್ದೇಶ ಕೂಡ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಇರುವಂಥದ್ದು. ವಿಜೇತವಾಗಿ ನಾವು ಕೂಡ ಟ್ರೋಫಿಯನ್ನ ಇಟ್ಕೊಂಡು ಬರಬೇಕು ಅನ್ನುವಂತಹ ಹುಮ್ಮಸ್ಸು ಕೂಡ ಈ ಒಂದು ವಿದ್ಯಾಸಂಸ್ಥೆಯ ಕಬಡ್ಡಿ ತಂಡದಲ್ಲಿ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬ ಕ್ರೀಡಾಭಿಮಾನಿಗಳು ಕೂಡ ಬಂದು ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ ಸಪೋರ್ಟನ್ನು ಮಾಡಬೇಕು ಅಂತ ಹೇಳ್ತಾ, ಇದರ ಜೊತೆಗೇನೆ ವಿಶೇಷವಾಗಿ ಕ್ರೀಡಾಪಟುಗಳಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಲತೀಶ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.